10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಅಂದರೆ ಈಗ ನೀವು ನೋಡಬಹುದು, ಸಾಮಾನ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ ಅಂದಾಗ ಒಂದು ಲಂಬಾ ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಡಿಸ್ಕ್ ಬಲ್ಜ್ ಆಗುವಂಥದ್ದು. ಈಗ ಸಾಕಷ್ಟು ಜನರಿಗೆ ಕುತ್ತಿಗೆ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ, ಸೊಂಟದ ಮಧ್ಯಭಾಗದಲ್ಲಿ ತುಂಬ ಜನರಿಗೆ ನೋವಾಗುವಂಥದ್ದು, ಅಥವಾ ಬೆನ್ನಿನ ಮಧ್ಯಭಾಗದಲ್ಲಿ ಸಾಕಷ್ಟು ಜನ ನಮಗೆ ಪೇಯ್ನ್ ಆಗುತ್ತೆ. ಕೆಲವೊಂದು ವರ್ಕಿಂಗ್ ಸ್ಟ್ರಕ್ಚರಿಂದ ಇರ್ಬೋದು, ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಎಲ್ಲಿಂದನಾದರೂ ಬಿದ್ದು ಯಾವುದೋ ಒಂದು ಏಟಾದಾಗ ಕೆಲವೊಬ್ಬರಲ್ಲಿ ಸಾಮಾನ್ಯವಾಗಿ ಇಂತಹ ನೋವುಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಡಿಸ್ಕ್ ಪ್ರಾಬ್ಲಮ್ ಅಂದರೆ ಏನು, ಡಿಸ್ಕ್ ಪ್ರಾಬ್ಲಮಲ್ಲಿ ಯಾವ ರೀತಿಯಾದ ಸಮಸ್ಯೆಗಳನ್ನು ನೋಡಬಹುದು, ಇದಕ್ಕೆ ಕಾರಣಗಳಾಗಿರ್ಬೋದು, ಲಕ್ಷಣಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞರು ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಸ್ ಮ್ಯಾಮ್, ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ಒಂದು ಕುತ್ತಿಗೆ ಭಾಗ ಮತ್ತು ಬೆನ್ನಿನ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು. ಎಷ್ಟೋ ಈವನ್ ಸ್ಕೂಲ್ಗೆ ಹೋಗುವಂತಹ ಮಕ್ಕಳು ಕೂಡ ಈಗ ಇದೊಂದು ಕಂಪ್ಲೇಂಟ್ ಹೇಳುವಂಥದ್ದು, ನನಗೆ ತುಂಬ ಬ್ಯಾಕ್ ಪೇನ್ ಬರ್ತಾ ಇದೆ, ಅಥವಾ ಒಂದು ಬ್ಯಾಗ್ ಹಾಕೋದ್ರಿಂದ ಆಗ್ಬೋದು, ಅಥವಾ ಒಂದು ಟ್ರಾವೆಲಿಂಗ್ ಫೀಲ್ಡಲ್ಲಿ ಇರುವಂಥವ್ರು, ಅಥವಾ ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡೋರಲ್ಲೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಒಂದು ಡಿಸ್ಕ್ ಪ್ರಾಬ್ಲಮ್ ಅಂದರೆ ಏನು, ಯಾಕೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಹೌದು, ಯಾಕಂದರೆ ನೀವು ತುಂಬಾ ಮುಂಚೆ ಅಷ್ಟೊಂದು ಕೇಸಸ್ ನೋಡ್ತಾ ಇರಲಿಲ್ಲ, ಬಟ್ ಈಗಿನ ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಮ್ಯಾಕ್ಸಿಮಮ್ ಕೇಸಸ್ ನೋಡ್ತೀವಿ. ಒಂದು 10 ಕೇಸಸಲ್ಲಿ 6 to 7 ಏನಿರುತ್ತೆ ಬೆನ್ನು ನೋವು, ಕಾಲು ನೋವು ಅಂತ ಆ ಥರ ಕೇಸಸ್ಗಳೇ ಜಾಸ್ತಿ ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್, ವಾಟ್ ಈಸ್ ದಿಸ್ ಡಿಸ್ಕ್ ಪ್ರಾಬ್ಲಮ್ ಅಂದರೆ ಏನು, ಅಥವಾ ಡಿಸ್ಕ್ ಅಂತ ಏನಂತ ಹೇಳ್ತೀವಿ ಅಂತ ಹೇಳಿದರೆ, ಈ ಸ್ಪೈನಲ್ ಕಾರ್ಡಲ್ಲಿ ಏನಿರುತ್ತೆ, ದ ಸ್ಪೈನಲ್ ಕಾರ್ಡ್ ಈಸ್ ಮೇಡ್ ಆಫ್ ವರ್ಟಿಬ್ರಾಸ್ ಅಂತ ಹೇಳ್ತೀವಿ. ಸೊ 2 ವರ್ಟಿಬ್ರಾಸ್ ನಡು ಇರೋ ಸ್ಪೇಸಸ್ ಏನಿರುತ್ತೆ, ಅಂದರೆ ಈಗ ಒಂದು 2 ವರ್ಟಿಬ್ರಾ ಕನೆಕ್ಟಿವಿಟಿಗೆ ಏನಿರುತ್ತೆ ಅದು ಡಿಸ್ಕ್ ಅಂತ ಹೇಳ್ತೀವಿ. ಸೊ 2 ವರ್ಟಿಬ್ರಾ ಕನೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಈ ಡಿಸ್ಕ್ ಅಂತ ಏನಿರುತ್ತೆ ಒಂಥರ ಕುಷನ್ ಥರ ಅಂತ ಹೇಳೋದು. ಕುಷನ್ ಅಂದರೆ ಈಗ ಸ್ಪಾಂಜಿ ಮಟೀರಿಯಲ್, ಸೊ ದಟ್ ನಮಗೆ ಮೂವ್ಮೆಂಟ್ ಆಗಬೇಕು. ಯಾಕಂದರೆ ದ ಸ್ಪೈನಲ್ ಕಾರ್ಡ್ ಮೇನ್ ಫಂಕ್ಷನ್ಸ್ ಏನಿರುತ್ತೆ ಮೂವ್ಮೆಂಟ್ಸ್ ಆ್ಯಂಡ್ ನಿಮಗೆ ಒಂದು ಸ್ಟೆಬಿಲಿಟಿನ ಕೊಡುತ್ತೆ, ಮತ್ತು ಮೂವ್ಮೆಂಟ್ಸ್ ಅಂದರೆ ಈಗ ಬಗ್ಗೋದಾಗಲಿ, ಅದು ನಿಂತ್ಕೊಳ್ಳೋದಾಗಲಿ, ಅಥವಾ ಮೂವ್ಮೆಂಟ್ಸ್ ಅಥವಾ ಎನಿ ಕೈಂಡ್ ಆಫ್ ಮೂವ್ಮೆಂಟ್ಸ್ ಅಂತ ಬೇಕಾದಾಗ ಏನಾಗುತ್ತೆ ನಿಮಗೆ ಆ ಫ್ಲೆಕ್ಸಿಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಈ ಡಿಸ್ಕ್ ಅನ್ನೋದೇನು ಹೇಳ್ತೀವಿ, ಇಟ್ಸ್ ಅ ಸ್ಪೇಸ್ ಬಿಟ್ವೀನ್ 2 ವರ್ಟಿಬ್ರಾಸ್ ಅಂತ ಹೇಳೋದು. ಸೊ ಅದು ನಿಮಗೆ ಮೂವ್ಮೆಂಟ್ನ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಏನೇ ಒಂದು ಪ್ರಾಬ್ಲಮ್ ಆದಾಗ, ಸೊ ಎಲ್ಲಿ ನಿಮಗೆ ಈ ಡಿಸ್ಕ್ ಪ್ರಾಬ್ಲಮ್ ಆದಾಗ ನಿಮಗೆ ಫಸ್ಟ್ ಸಿಂಪ್ಟಮ್ಸ್ ಏನು ಬರುತ್ತೆ, ನಿಮಗೆ ಮೂವ್ಮೆಂಟ್ ಅಂದರೆ ನಿಮಗೆ ನಡೆದಾಡೋಕ್ಕೆ ಕಷ್ಟ ಆಗೋದಾಗಲಿ, ಅಥವಾ ಒಂದು ಬಗ್ಗಕ್ಕೆ ಕಷ್ಟ ಆಗೋದಾಗಲಿ, ತುಂಬ ಸಡನ್ನಾಗಿ ಎದ್ದೇಳೋದು ಕಷ್ಟ ಆಗೋದಾಗಲಿ, ಸೊ ಈ ಥರ ಸಿಂಪ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇನ್ ಜನರಲ್ ಆಗಿ ಈಗ ಡಿಸ್ಕ್ ಪ್ರಾಬ್ಲಮ್ ಅಂತ ಬಂದಾಗ ಏನಾಗುತ್ತೆ, ಕಾಮನೆಸ್ಟ್ ಆಗಿ ನೋಡೋದೇನು, ಒಂದು ಡಿಜನರೇಟಿವ್ ಅಂತ ಹೇಳ್ತೀವಿ. ಸೊ ಡಿಜನರೇಟಿವ್ ಅಂತ ಬಂದಾಗ ಏಜ್ ಆಗ್ತಾ ಇದ್ದಂಗೆ, ಸೊ ಒಂದು ವಯಸ್ಸು ಆಗ್ತಾ ಇದ್ದಂಗೆ ಏನಾಗುತ್ತೆ, ಗ್ರ್ಯಾಜುವಲಿ ನಿಮಗೆ ಆ ಡಿಸ್ಕ್ ಸ್ಪೇಸ್ ಎಲ್ಲ ಕಡಿಮೆ ಆಗ್ತಾ ಬರೋದು, ಸೊ ಅದರಿಂದ ಬರೋ ಕಾಯಿಲೆಗಳಂತ ಹೇಳ್ತೀವಿ. ಸೊ ಅನದರ್ ಥಿಂಗ್ ಬರೋದು ಹರ್ನಿಯೇಟೆಡ್ ಡಿಸ್ಕ್ ಅಥವಾ ಈ ಪ್ರೊಲ್ಯಾಪ್ಸ್ ಡಿಸ್ಕ್ ಅಂತ ಹೇಳ್ತೀವಿ. ಸ್ಪೆಷಲಿ ಇದೇನಾಗುತ್ತೆ ಈ ಯಂಗರ್ ಜನ್ರೇಷನಲ್ಲಿ ಜಾಸ್ತಿ ನೋಡ್ತೀವಿ. ಸೊ ಸಡನ್ ಆಗಿ ಏನಾಗುತ್ತೆ, ಒಳಗಡೆ ಸ್ಪಾಂಜಿ ಮೆಟೀರಿಯಲ್ಸ್ ಎಲ್ಲ ಹೊರಗಡೆ, ಅಥವಾ ದಿಸ್ ಪ್ರೊಲ್ಯಾಪ್ಸ್ ಆಗೋದು, ಏನೋ ತುಂಬ ಸಡನ್ನಾಗಿ ಭಾರ ಎತ್ತದಾಗಲಿ, ಅಥವಾ ತುಂಬ ಟ್ರಾವೆಲ್ ಮಾಡಿದಾಗ, ಸೊ ಈ ಥರ ಪ್ರೆಸೆಂಟೇಷನ್ಸ್ ನೋಡ್ತಾ ಹೋಗ್ತೀವಿ. ಎಷ್ಟೋ ಕೇಸಸಲ್ಲಿ ಪೋಸ್ಟ್ ಇಂಜುರಿ ಅಂತ ಹೇಳಿದಾಗ, ಈಗ ಆಕ್ಸಿಡೆಂಟ್ಸ್ ಆ ಥರ ಆದಾಗ ಏನಾಗುತ್ತೆ, ಸ್ಪೆಷಲಿ ಈ ಥರ ಸಡನ್ನಾಗಿ ಏನೋ ಹರ್ನಿಯೇಷನ್ಸ್ ಆಗೋದಾಗಲಿ, ಅಥವಾ ಪ್ರೊಲ್ಯಾಪ್ಸ್ ಆಗೋದಾಗಲಿ, ಅಥವಾ ಎಷ್ಟೋ ಜನಕ್ಕೆ ಏನಾಗುತ್ತೆ ಸ್ಟಿನೋಸಿಸ್ ಫಾರ್ಮೇಷನ್ಸ್ ಆಗುತ್ತೆ, ಈ ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಸೊ ಆ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಕಾಮನೆಸ್ಟ್ ಅಂತ ನೋಡಿದಾಗ, ಸೊ ಫಸ್ಟ್ ಇಸ್ ಡಿಜನರೇಟಿವ್ ಅಂತ ಹೇಳೋದು. ಸೊ ಡಿಜನರೇಟಿವ್ ಅಂತ ಬಂದಾಗ, ಸೊ ಏಜ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಸೊ ನಾರ್ಮಲ್ ಆಗಿ ಕ್ಯಾಲ್ಶಿಯಂ ಎಲ್ಲ ಕಡಿಮೆ ಆಗ್ತಾ ಬರೋದು, ಸೊ ಎಕ್ಸ್ಟ್ರಾ ಆಸ್ಟಿಯೋಫೈಟ್ ಫಾರ್ಮೇಷನ್ಸ್ ಆಗೋದು. ಸೊ ಈ ಥರದ್ರಿಂದ ಏನಾಗುತ್ತೆ, ತುಂಬ ಬೇಗ ನಿಮಗೆ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೀವಾಗ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರಿ, ಈವನ್ ಮಕ್ಕಳೆಲ್ಲನೂ ನಾವು ಈ ಥರ ಸಿಂಪ್ಟಮ್ಸ್ ನೋಡ್ತಾ ಹೋಗ್ತೀವಿ, ಸ್ಪೆಷಲಿ ಇನ್ ದಿಸ್ ಜನ್ರೇಷನ್ ಆ ಥರ ಅಂತ ನೋಡಿದಾಗ. ಸೊ ನೀವು ಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಮಕ್ಕಳಲ್ಲಿ ನೋಡ್ಬೋದು, ಅವ್ರು ಹೇಳ್ತಾರೆ ಸ್ವಲ್ಪ ಏನಾದರೂ ಓಡಾಡ ಅಥವಾ ಸ್ವಲ್ಪ ಏನಾದರೂ ಜಾಸ್ತಿ ಆಟ ಆಡಿದ್ರೆ ಸಾಕು ಕುತ್ತಿಗೆ ನೋವು ಆ ಥರ ಅಂತ. ಸೊ ಯಾಕಂದರೆ ಈವನ್ ಮಕ್ಕಳಲ್ಲಿ ಬ್ಯಾಗ್ ಕ್ಯಾರಿ ಮಾಡೋದು, ಯಾಕಂದರೆ ಮುಂಚೆ ಥರ ಲೈಕ್ ಕಡಿಮೆ ಬುಕ್ಸ್ ಆ ಥರನೂ ಇರಲ್ಲ. ಸೊ ಈಗ ಇರೋ ಮಕ್ಕಳಲ್ಲಿ ನೋಡ್ಬೋದು ಮಿನಿಮಮ್ 5 kgs ಬ್ಯಾಗ್ ಆ ಥರ ಹೇಳ್ಬೋದು. ಅವ್ರ ವಯಸ್ಸಿರುತ್ತೆ 8-9 years, ಸೊ ಅದರಲ್ಲಿ ಈ ಥರ 5 kg ಅವ್ರ ಬ್ಯಾಗ್ಸ್ ಹೊತ್ಕೊಂಡು ಹೋಗೋದು, ಮತ್ತು ಬಿಕಾಸ್ ಆಫ್ ಸ್ಟೈಲ್ ಅಂದರೆ ಓನ್ಲಿ ಒನ್ ಸೈಡ್ ಕ್ಯಾರಿ ಮಾಡೋದು. ಸೊ ಆ ಥರ ಮಾಡ್ತಾರೆ, ಅದರಿಂದ ತುಂಬ ಬೇಗ ಅದ್ರ ಮೇಲೆ ಪ್ರೆಷರ್ ಬೀಳುತ್ತೆ. ಯಾಕಂದರೆ ಒಂದು ಕಾಯಿಲೆ ಆ ಥರ ಬರಬೇಕು ಅಂತ ಹೇಳಿದಾಗ ಲೈಕ್ ಅವಾಗ ಇಮಿಡಿಯೇಟ್ಲಿ ಆಗಿ ನಿಮಗೆ ಆಸ್ಟಿಯೋಫೈಟ್ ಫಾರ್ಮೇಷನ್ಸ್ ಆಯಿತು ಆ ಥರ ಅಂತಲ್ಲ, ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್.
ಯಾಕಂದರೆ ಕಂಟಿನ್ಯೂಸ್ ಆಗಿ ವಿಯರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಿ, ತುಂಬ ಕಂಟಿನ್ಯೂಸ್ ಆಗಿ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಪ್ರೆಷರಿಂದ ಏನಾಗುತ್ತೆ, ಅಲ್ಲಿ ಹೊಸ ಬೋನ್ ಫಾರ್ಮೇಷನ್ಸ್ ಆಗೋದು, ಸೊ ನಿಮಗೆ ಕಂಪ್ರೆಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಮಕ್ಕಳಲ್ಲಿ ತುಂಬ ಬೇಗ ಕುತ್ತಿಗೆ ನೋವು ಬರೋದು. ಅವ್ರು ಈವನ್ ಸ್ಪೆಷಲಿ ಓದೋಕ್ಕೆ ಒಂದು ಸ್ಟಡಿ ಅಂತ ಮಾಡೋಕ್ಕೆ ಕೂತ್ಕೊಂಡಾಗ ಸೊ ಕರೆಕ್ಟ್ ಪೋಸ್ಚರಲ್ಲಿ ಕೂತ್ಕೊಳ್ಳಲ್ಲ, ಏನೋ ಒಂದು ಮಲ್ಕೊಂಡು ಓದೋದು ಅಥವಾ ಹೇಗೇಗೋ ಕೂತ್ಕೊಂಡು ಓದೋದು, ಸೊ ಆ ಥರ ಮಾಡ್ತಾ ಹೋಗ್ತಾರೆ. ಅದು ಕಂಟಿನ್ಯೂಸ್ ಆಗಿ ಒಂದೇ ಪೋಸ್ಚರಲ್ಲಿ ಆ ಥರ ಇದ್ದಾಗ ಅವರಿಗೆ ತುಂಬ ಬೇಗ ಬ್ಯಾಕ್ ಸ್ಟ್ರೇನ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದರ್ ದೆನ್ ದಟ್ ಲೈಕ್ ಈವನ್ ಒಂದು 15-20 ಆ ಥರ ಏಜ್ ಗ್ರೂಪಲ್ಲಿ ನೋಡ್ಬೋದು. ಸೊ ಕಂಟಿನ್ಯೂಸ್ ಆಗಿ ಮೊಬೈಲ್ ಯೂಸ್ ಮಾಡೋದು. ಸೊ ಈವನ್ ವೈಲ್ ಡ್ರೈವಿಂಗ್ ಎಲ್ಲನೂ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ, ಸ್ಪೆಷಲಿ ಒಂದು ಒನ್ ಸೈಡ್ ಇಟ್ಕೊಂಡು ಬಿಡೋದು. ಸೊ ಆ ಥರ ಮಾಡಿದಾಗ ತುಂಬ ಬೇಗ ಅವ್ರಿಗೆ ಕುತ್ತಿಗೆ ನೋವುಗಳು ಅದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ IT ಪ್ರೊಫೆಷ್ನಲಲ್ಲಿ ನೋಡ್ಬೋದು. ಸೊ ಕಾಮನೆಸ್ಟ್ ಆಗಿ ಅವ್ರು ಹೇಳ್ತಾರೆ, ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅವ್ರು ಏನೋ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಸಾಕು ನಮಗೆ ಕುತ್ತಿಗೆ ನೋವು ಬಂತು ಅಂತ ಹೇಳ್ತಾರೆ. ಸೊ ಇದರಿಂದ ಕಂಟಿನ್ಯೂಸ್ ಆಗಿ ಒಂದೇ ಪೋಸ್ಚರಲ್ಲಿ ಆ ಥರ ಕೂತ್ಕೊಂಡಾಗ ಕಂಟಿನ್ಯೂಸ್ ವಿಯರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಿ. ಮತ್ತು ತುಂಬ ಭಾರ ಎತ್ತೋದು ಆ ಥರ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಅದರಿಂದ ಈ ಕುತ್ತಿಗೆ ನೋವುಗಳೆಲ್ಲ ನೀವು ಸ್ಪೆಷಲಿ ಸ್ಕೂಲ್ ಗೋಯಿಂಗ್ದಾಗಲಿ ಅಥವಾ ಈ IT ಪ್ರೊಫೆಷ್ನಲ್ ಆಗಲಿ ಅಥವಾ ತುಂಬ ಡ್ರೈವ್ ಮಾಡೋರು, ಸೊ ಡ್ರೈವರ್ಸಲ್ಲೆಲ್ಲನೂ ನೀವು ಕುತ್ತಿಗೆ ನೋವು ನೋಡ್ತೀರಾ ಮತ್ತು ಬೆನ್ನೋವು ನೋಡ್ತೀರಾ. ಸೊ ಮತ್ತು ತುಂಬ ಭಾರ ಎತ್ತೋರು, ಸ್ಪೆಷಲಿ ಕೂಲಿ ಆ ಥರ ಕಾರ್ಮಿಕರು ಅಂತ ಏನು ಹೇಳ್ತೀವಿ. ಸೊ ಅವ್ರು ತುಂಬ ವೆಯ್ಟ್ನ ಜಾಸ್ತಿ ಎತ್ತಾ ಹೋಗ್ತಾರೆ. ಅದರಿಂದ ಅವ್ರಿಗೆ ತುಂಬ ಬೇಗ ಅವರಿಗೆ ಕುತ್ತಿಗೆ ನೋವುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದರ್ವೈಸ್ ಈ ಬೆನ್ನು ನೋವು ಅಂತ ಬಂದಾಗ ನಾವು ಜಾಸ್ತಿ ಫೀಮೇಲ್ಸಲ್ಲೂ ಜಾಸ್ತಿ ನೋಡ್ತೀವಿ, ಸ್ಪೆಷಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ತುಂಬ ಭಾರ ಎತ್ತೋರಾಗಲಿ ಅಥವಾ ತುಂಬ ಫಿಸಿಕಲ್ ಎಕ್ಸರ್ಷನ್, ತುಂಬ ಜಾಸ್ತಿ ಯಾರು ನಿಂತ್ಕೊಂಡಿರ್ತಾರೆ, ಸೊ ಡ್ರೈವರ್ಸಲ್ಲೇ ಆಗಲಿ. ಸೊ ಈ ಬೆನ್ನು ಅಂದರೆ ಒಂದೇ ಕಾನ್ಸ್ಟೆಂಟ್ ಪೋಸ್ಚರ್ ಎಲ್ಲಿರುತ್ತೆ, ಲೈಕ್ ಮೋರ್ ದೆನ್ 6 to 7 hours ಕೂತ್ಕೊಂಡಿರೋದಾಗಲಿ ನಿಂತ್ಕೊಂಡಿರೋದಾಗಲಿ ಯಾವ ಪ್ರೊಫೆಷನಲ್ಲಿ ಜಾಸ್ತಿ ಮಾಡ್ತೀರಾ ಆ ಪ್ರೊಫೆಷನಲ್ಲಿ ಈ ಥರ ಬೆನ್ನೋವುಗಳೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಮೋರ್ ಆಫ್ ಎ ಡಿಜನರೇಟಿವ್ ಅಂತ. ಡಿಜನರೇಟಿವ್ ಅಂದರೆ ವಯಸ್ಸಾದಮೇಲೆ ಎಲ್ಲರಲ್ಲೂ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಸೊ ಕೆಲವೊಬ್ಬರಲ್ಲಿ ತುಂಬ ಬೇಗ ಸಿಂಪ್ಟಮ್ಯಾಟಿಕ್ ವೇರಿಯೇಷನ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಒಂದು 50-60 years ಆ ಥರದ್ರಲ್ಲಿ ನೋಡ್ಬೋದು. ಬಟ್ ಈ ಥರ ಆ್ಯಕ್ಟಿವಿಟೀಸಿಂದ ಅಂದರೆ ಈ ಥರ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಆಗಲಿ ಅಥವಾ ತುಂಬ ಭಾರ ಎತ್ತೋದು, ಯಾಕಂದರೆ ಕರೆಕ್ಟಾಗಿ ನ್ಯೂಟ್ರಿಷನ್ ತೊಗೊಳ್ಳಿರಲ್ಲ. ಸೊ ಯಾಕಂದರೆ ಮುಂಚೆ ಥರ ಅಲ್ಲ. ಸೊ ಲೈಕ್ ಹಿಂದಿನ ಕಾಲದಲ್ಲಿ ಕರೆಕ್ಟಾಗಿ ಊಟ ಮಾಡೋದಾಗಲಿ ಅಥವಾ ಕರೆಕ್ಟಾಗಿ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಚೆನ್ನಾಗಿರ್ತಾ ಇತ್ತು. ಸೊ ಅದರಿಂದ ಸ್ವಲ್ಪ ಅವ್ರ ಕೆಲಸ ಜಾಸ್ತಿ ಮಾಡಿದ್ರು ಮಕ್ಕಳಲ್ಲಿ ಅಷ್ಟೊಂದು ನೋವುಗಳಂತ ಇರ್ತಿರಲಿಲ್ಲ. ಈಗಿನ ಮಕ್ಕಳಲ್ಲಿ ಏನಾಗುತ್ತೆ, ಕರೆಕ್ಟಾಗಿ ಅವ್ರು ಊಟ ಮಾಡೋದಾಗಲಿ, ಸೊ ಕರೆಕ್ಟಾಗಿ ಫಿಸಿಕಲ್ ಎಕ್ಸರ್ಷನ್ ಅಥವಾ ಒಂದು ಫಿಸಿಕಲ್ ಎಕ್ಸಸೈಸ್ ಅಂತ ಇರಲ್ಲ. ಸೊ ಮೋರ್ ಆಫ್ ಎ ಮೊಬೈಲ್ ಅಡಿಕ್ಟ್ ಆಗಿರೋದು ಅಥವಾ ಸಿಸ್ಟಮ್ ಮುಂದೆ ಕೂತ್ಕೊಳ್ಳಿರೋದು, ಆ ಥರ ಹೋಗಿ ಹೊರಗಡೆ ಆಟ ಎಲ್ಲ ಆಡಲ್ಲ ಈಗಿನ ಮಕ್ಕಳಲ್ಲಿ. ಸೊ ಅದರಿಂದ ಸ್ವಲ್ಪ ಸ್ಲೈಟೆಸ್ಟ್ ವೇರಿಯೇಷನ್ಸಿಂದ ಏನಾಗುತ್ತೆ, ತುಂಬ ಬೇಗ ಅವರಿಗೆ ಪೇನ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ದ ಕಾಮನೆಸ್ಟ್ ಕಾಸ್ ಅಂತ ಹೇಳ್ಬೋದು. ಎಸ್ ಮ್ಯಾಮ್, ಈಗ ನೀವು ಹೇಳ್ತಾ ಇದ್ರಿ ಈಗಿನ ಮಕ್ಕಳಲ್ಲಿ ಕೂಡ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನ ನಾವು ನೋಡ್ತಾ ಇದ್ದೇವೆ ಅನ್ನೋವಂಥದ್ದು. ಈಗ ಎಷ್ಟೋ ವರ್ಷಗಳ ಹಿಂದೆ ಹೋದಾಗ ಅವರಲ್ಲಿ ಸ್ವಲ್ಪ ನೀವು ಹೇಳಿದಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಹೆಚ್ಚಿಗೆ ಇರ್ತಿತ್ತು. ಅವರು ಇವಾಗಿನ ಒಂದು ಫುಡ್ಗೆ ಕಂಪೇರ್ ಮಾಡಿದ್ರೆ ಇಷ್ಟೊಂದು ವೆರೈಟಿ ಫುಡ್ಡನ್ನು ತಿಂದೇ ಇದ್ರೂ ಕೂಡ ಅವ್ರು ತಗೊಳ್ಳುವಂತಹ ಕಡಿಮೆ ಫುಡ್ಡಲ್ಲೇ ಒಂದು ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥ ಇಮ್ಯೂನ್ ಪವರ್ ಅವ್ರಿಗೆ ಅದರಲ್ಲೇ ಸಿಗ್ತಾ ಇತ್ತು. ಸೊ ಒಂದು ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳೋದಾದರೆ ಇದರಲ್ಲಿ ಟೈಪ್ಸ್ ಆಫ್ ಡಿಸ್ಕ್ ಪ್ರಾಬ್ಲಮ್ ಅಂತ ನೋಡೋದಾದರೆ ಯಾವ ರೀತಿಯಾದ ಸಮಸ್ಯೆಗಳನ್ನು ನೋಡಬಹುದು? ಹೌದು, ಡಿಸ್ಕ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನಾನು ಹೇಳ್ತಾ ಇದ್ದೆ ಏಜ್ ರಿಲೇಟೆಡ್ ವೇರಿಯೇಷನ್ ಅಥವಾ ಡಿಜನರೇಟಿವ್ ಅಥವಾ ಈ ಲಂಬಾರ್ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ಬೋದು. ಅದರ್ ದೆನ್ ದಟ್ ಈ ಥರ IVDP ಅಂತ ಹೇಳ್ತೀವಿ ಅಥವಾ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳೋದು. ಸೊ IVDP ಅಥವಾ ಎನಿ ಹರ್ನಿಯೇಷನ್ಸ್ ಅಂದರೆ ಈಗ ಹರ್ನಿಯೇಷನ್ ಅಂತ ಹೇಳಿದಾಗ ಡಿಸ್ಕ್ ಅಂತ ಹೇಳಿದಾಗ ಸೆಂಟ್ರಲಲ್ಲಿ ಏನಿರುತ್ತೆ ಒಂಥರ ಸ್ಪಾಂಜಿ ಮೆಟೀರಿಯಲ್. ಸೊ ಅದ್ರ ಸರೌಂಡಿಂಗಲ್ಲಿ ಏನಾಗುತ್ತೆ ಒಂದು ಲಿಗಮೆಂಟ್ಸ್ ಒಂದು ಎನ್ಯುಲಾಸ್ ಫೈಬ್ರೋಸಿಸ್ ಅಂತ ಹೇಳೋದು. ಸೊ ಸೆಂಟ್ರಲ್ ಇರೋದು ನ್ಯೂಕ್ಲಿಯಸ್ ಪಲ್ಪೋಸಾ ಅಂತ ಹೇಳ್ತೀವಿ. ಸೊ ತುಂಬ ಪ್ರೆಷರ್ ಆಗ್ದಾಗ ಈಗ ಸಡನ್ನಾಗಿ ಏನೊಂದು ಭಾರ ಎತ್ತೋದು ಅಥವಾ ಸಡನ್ನಾಗಿ ಏನೊಂದು ಏಟ್ ಆಗಿರುತ್ತೆ. ಸೊ ಸಡನ್ನಾಗಿ ಏಟ್ ಆದಾಗ ಏನಾಗುತ್ತೆ, ಸೊ ಇನ್ಸೈಡ್ ದ ಮಟೀರಿಯಲ್ ಇರುತ್ತೆ, ಸಡನ್ನಾಗಿ ಔಟ್ಸೈಡ್ ಅದು ಒಂಥರ ಪ್ರೊಲ್ಯಾಪ್ಸ್ ಆಗೋದಾಗಲಿ ಅಥವಾ ಹರ್ನಿಯೇಷನ್ ಅಂದರೆ ಒಂದು ಕ್ರ್ಯಾಕ್ ಥರ. ಸೊ ಸರೌಂಡಿಂಗ್ ಪಾರ್ಟ್ ಏನಿರುತ್ತೆ ನಾನು ಹೇಳೋದಲ್ಲ ಎನ್ಯುಲಾರ್ ಫೈಬ್ರೋಸಿಸ್ ಅಂತ ಏನಿರುತ್ತೆ ಅದರಲ್ಲಿ ಚಿಕ್ಕ ಕ್ರ್ಯಾಕ್ ಥರ ಆಗಿಬಿಟ್ಟು ಸೊ ಇನ್ಸೈಡ್ ಮಟೀರಿಯಲ್ ಎಲ್ಲ ಹೊರಗಡೆ ಏನು ಪ್ರೊಲ್ಯಾಪ್ಸ್ ಅಥವಾ ಹರ್ನಿಯೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಸೊ ಅಲ್ಲಿರೋ ನರ್ವ್ಸ್ ಎಲ್ಲ ಯಾಕಂದರೆ ಅಲ್ಲಿ ಎಲ್ಲ ನರ್ವ್ಸ್ ಎಲ್ಲ ಪಾಸ್ ಅಲ್ಲೇ ಆಗ್ತಾ ಹೋಗುತ್ತೆ. ಸೊ ಅದ್ರ ಮೇಲೆ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನರ್ವ್ ಪಿಂಚಿಂಗ್ ಅಂತ ಹೇಳ್ತೀವಿ. ಅಥವಾ ಈಗ ನೀವು ಸಯಾಟಿಕಾ ಕೈಂಡ್ ಆಫ್ ಪೇನ್ಸ್ ನೋಡ್ಬೋದು. ಸ್ಪೆಷಲಿ ಏನಾಗುತ್ತೆ ಈಗ L4 L5 ಆ ಥರದಲ್ಲೆಲ್ಲ ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಆದಾಗ ಅವ್ರು ಹೇಳ್ತಾರೆ ಕಾಲೆಲ್ಲ ಜೋಮ್ ಹಿಡಿಯುತ್ತೆ. ಸೊ ನಮ್ಮ ಕಾಲು ಸ್ವಲ್ಪ ನಡೆದ್ರೆ ಸಾಕು ಕಾಲೆಲ್ಲ ಜೋಮ್ ಹಿಡಿಯೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದು ಬಿಕಾಸ್ ಆಫ್ ಡಿಸ್ಕ್ ಪ್ರೊಲ್ಯಾಪ್ಸ್ ಇಂದ ಏನಾಗುತ್ತೆ ನರ್ವ್ ಪಿಂಚಿಂಗ್ ಅಂತ ಹೇಳೋದು. ಸೊ ಅದರಿಂದ ಈ ಥರ ಸಯಾಟಿಕಾ ಕೈಂಡ್ ಆಫ್ ಪೇನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಡಿಸ್ಕ್ ಪ್ರಾಬ್ಲಮ್ ಅಂತ ಬಂದ ತಕ್ಷಣ ಓನ್ಲಿ ಏಜ್ ರಿಲೇಟೆಡ್ ಆ ಥರ ಎಲ್ಲ ಸೊ ಮೆನಿ ಥಿಂಗ್ಸ್ ಇರುತ್ತೆ. ಸೊ ಸ್ಪೆಷಲಿ ಈ ಥರ ನೀವು ಡಿಸ್ಕ್ ಪ್ರೊಲ್ಯಾಪ್ಸ್ ಮತ್ತು ಹರ್ನಿಯೇಷನ್ನ ಯಂಗರ್ ಜನ್ರೇಷನಲ್ಲಿ ಜಾಸ್ತಿ ನೋಡ್ಬೋದು. ಯಾಕಂದರೆ ಓಲ್ಡ್ ಆಗ್ತಾ ಎಸ್ಪೆಷಲಿ ಒಂದು 40-50 ಆಗ್ದಂಗೆ ಏನಾಗುತ್ತೆ ಆ ಜೆಲ್ಲಿ ಕೈಂಡ್ ಆಫ್ ಮಟೀರಿಯಲ್ಸ್ ಏನಿರುತ್ತೆ ಅಥವಾ ಕುಷನ್ ಕೈಂಡ್ ಆಫ್ ಮಟೀರಿಯಲ್ಸು ಕಡಿಮೆ ಆಗ್ತಾ ಬರುತ್ತೆ ಅಥವಾ ಡ್ರೈ ಅಂತ ಹೇಳ್ತೀವಿ.
ಸೊ ಡ್ರೈ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಅದರಿಂದ ಆ ಥರ ಏನು ಪ್ರೊಲ್ಯಾಪ್ಸ್ ಆಗೋದಾಗಲಿ ಆ ಥರ ಇರಲ್ಲ, ಬಟ್ ಅವ್ರಿಗೆ ತುಂಬ ಬೇಗ ಫ್ರ್ಯಾಕ್ಚರ್ಸ್ ಆ ಥರ ಆಗುತ್ತೆ. ಯಾಕಂದರೆ ಕಂಟೆಂಟ್ ಎಲ್ಲ ಕಡಿಮೆ ಆದಾಗ ಸೊ ಸ್ವಲ್ಪನೂ ಏನಾದರೂ ಭಾರ ಎತ್ತೋದಾಗಲಿ ಅಥವಾ ನಾರ್ಮಲ್ ರೆಗ್ಯುಲರ್ ರುಟೀನ್ಗಿಂತ ಸ್ವಲ್ಪ ಕೆಲಸಗಳೇನಾದರೂ ಜಾಸ್ತಿ ಆದರೆ ಸಾಕು ಏನೋ ಒಂದು ಫ್ರ್ಯಾಕ್ಚರ್ ಆಗೋದು, ಸ್ಪೆಷಲಿ ಆಸ್ಟಿಯೋಪೋರೋಸಿಸ್ ಅಂತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಕ್ಯಾಲ್ಶಿಯಂ ಕಂಟೆಂಟ್ ಕಡಿಮೆ ಆಗ್ತಾ ಬರುತ್ತೆ ಬೋನ್ಸಲ್ಲಿ, ಅದರಿಂದ ಸ್ಲೈಟೆಸ್ಟ್ ಎಕ್ಸರ್ಷನ್ಗೆ ಅವ್ರಿಗೆ ಫ್ರ್ಯಾಕ್ಚರ್ಸ್ ಎಲ್ಲ ಲೀಡ್ ಮಾಡ್ತಾ ಹೋಗುತ್ತೆ. ಬಟ್ ಅದೇ ಪ್ರೊಲ್ಯಾಪ್ಸ್ ಎಲ್ಲ ಇನ್ನು ಯಂಗರ್ ಜನ್ರೇಷನಲ್ಲಿ ನೋಡ್ತೀವಿ. ಅದೇ ಮಕ್ಕಳಲ್ಲಿ ಫ್ಲೆಕ್ಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ನೋಡ್ಬೋದು ಮಕ್ಕಳಲ್ಲಿ ಅವ್ರು ಮೂವ್ಮೆಂಟ್ ಮಾಡ್ತಾ ಇದ್ರೆ ಅನ್ಕೊಳ್ತೀವಿ ಬೋನ್ ಇದೇನೋ ಎಲ್ಲೋ ಅವ್ರ ಮೈಯಲ್ಲಿ ಆ ಥರ ಅಂತ, ಲೈಕ್ ದಟ್ ಕೈಂಡ್ ಆಫ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಸ್ಪೆಷಲಿ ಇನ್ನು ಸ್ಪೈನಲ್ ಇದರಲ್ಲಿ ಜೆಲ್ಲಿ ಕೈಂಡ್ ಆಫ್ ಮೆಟೀರಿಯಲ್ ಅವ್ರ ಹತ್ರ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಏಜ್ ಆಗ್ತಾ ಇದ್ದಂಗೆ ಸೊ ಅದು ಕಡಿಮೆ ಆಗ್ತಾ ಇರುತ್ತೆ. ಅದರಿಂದ ಮೂವ್ಮೆಂಟ್ಸ್ ಅಯ್ಯೋ ಸ್ವಲ್ಪ ಬಗ್ಗಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಅಥವಾ ಸಡನ್ನಾಗಿ ಎದ್ದೇಳೋಕ್ಕಾಗಲ್ಲ, ಯಾಕಂದರೆ ಅದು ನಾರ್ಮಲ್ ಡ್ರೈ ಆಗ್ತಾ ಹೋಗುತ್ತೆ. ಸೊ ಡ್ರೈ ಆಗೋಕ್ಕೆ ಕಾರಣಗಳು ಎಲ್ಲರ ಹತ್ರ ಏಜ್ ರಿಲೇಟೆಡ್ ಅಂದಾಗ ವಯಸ್ಸಾದ್ಮೇಲೆ ಎಲ್ಲರ ಹತ್ರ ಆಗೇ ಆಗಬೇಕು. ಬಟ್ ಕೆಲವೊಬ್ಬರಲ್ಲಿ ತುಂಬ ಬೇಗ ಆಗುತ್ತೆ ಮತ್ತು ಜಾಸ್ತಿ ಇಂಟೆನ್ಸಿಟಿಯಲ್ಲಿ. ಸೊ ಅದಕ್ಕೆ ಲೈಫ್ ಸ್ಟೈಲ್ ಈಸ್ ಒನ್ ಆಫ್ ದ ಮೇನ್ ಕಾರಣ ಅಂತ ಹೇಳ್ಬೋದು. ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ನಮಗೆ ಡಾಕ್ಟರ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಸಾಕಷ್ಟು ಜನರಲ್ಲಿ ಪೇನ್ ರಿಲೇಟೆಡ್ ಸಮಸ್ಯೆಗಳಿರುವಂಥದ್ದನ್ನು ನಾವು ನೋಡ್ತೇವೆ. ಈಗಷ್ಟೇ ನೀವು ಡಾಕ್ಟರಿಂದನೂ ಕೂಡ ತಿಳ್ಕೊಂಡ್ರಿ ಏನೆಲ್ಲ ಕಾರಣಗಳಿಗೆ ಈ ಒಂದು ಸಮಸ್ಯೆಗಳು ಬರಬಹುದು, ಡಿಸ್ಕ್ ಪ್ರಾಬ್ಲಮ್ ಸಮಸ್ಯೆಗಳು. ಸುಮಾರು ಜನ ಈಗ ಟ್ರಾವೆಲಿಂಗ್ ಫೀಲ್ಡಲ್ಲಿರುವಂಥವ್ರು ಅಥವಾ ಪ್ರೊಲಾಂಗ್ ಟೈಮ್ ನಿಂತು ಕೆಲಸ ಮಾಡೋವಂಥವರಲ್ಲಿ ನಮಿತ ಒಂದು ಪೇನ್ ರಿಲೇಟೆಡ್ ಸಮಸ್ಯೆಗಳನ್ನು ನೋಡ್ತೇವೆ. ಎಷ್ಟೋ ಜನರನ್ನು ನೋಡ್ಬೋದು ಕುತ್ತಿಗೆ ಭಾಗದಲ್ಲಿ, ಭುಜದಲ್ಲಿ ಅಥವಾ ಸೊಂಟದ ಭಾಗದಲ್ಲಿ, ಸೊಂಟದ ಮಧ್ಯಭಾಗದಲ್ಲಿ ವಿಪರೀತವಾದ ನೋವು ಬರ್ತಾ ಇರುತ್ತೆ. ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಈ ಪೇನ್ ರಿಲೇಟೆಡ್ ಸಮಸ್ಯೆ ಅಂತ ತೊಗೊಂಡಾಗ್ಲೇ ಎಷ್ಟೋ ಜನ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಈಗ ನಮಗೆ 1 ವರ್ಷದಿಂದ 2 ವರ್ಷದಿಂದ ನಮಗೆ ಈ ಸಮಸ್ಯೆ ಇದೆ ಅಂತಾರೆ. ಫಾರ್ ಎಕ್ಸಾಂಪಲ್ ಈಗ ಗಾರ್ಮೆಂಟ್ಸಲ್ಲಿ ನಿಂತು ಕೆಲಸ ಮಾಡ್ತಾರೆ ಅಥವಾ ಒಂದು ಬೇಕ್ರಿನಲ್ಲಿ ನಿಂತು ಕೆಲಸ ಮಾಡುವಂಥದ್ದು, ಟೀಚಿಂಗ್ ಫೀಲ್ಡಲ್ಲಿ ನಿಂತು ಕೆಲಸ ಮಾಡುವಂಥದ್ದು ಅಥವಾ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಸಿಸ್ಟಮ್ ಮುಂದೆ ಈವನ್ ಮೊಬೈಲ್ನ ಹೆಚ್ಚಿಗೆ ನೋಡೋದ್ರಿಂದ ಕೂಡ ಬ್ಯಾಕ್ ಪೇನ್ ಬರುವಂಥದ್ದನ್ನು ನಾವು ನೋಡ್ತೇವೆ. ಬಟ್ ಇದಕ್ಕೆ ಟ್ರೀಟ್ಮೆಂಟ್ನ ನೆಸೆಸಿಟಿ ಯಾವಾಗಿರುತ್ತೆ ಅಂದರೆ ಇವಾಗ ಎಷ್ಟೋ ಜನ ಒಂದು ಪೇನ್ ರಿಲೇಟೆಡ್ ಸಮಸ್ಯೆ ಕಾಣಿಸ್ತಾ ಇದೆ, ಯಾವುದೋ ಒಂದು ನೋವು ಬಂದಿದೆ ಅಂದ ಕೂಡಲೇ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಯಾವುದೋ ಒಂದು ಟ್ಯಾಬ್ಲೆಟನ್ನು ತೊಗೊಳ್ಳೋವಂಥದ್ದು. ಅಫ್ಕೋರ್ಸ್ ಅದು ಒಂದು 24 hours ಆದಮೇಲೆ ರಿಲೀಫ್ ಆಗ್ಬೋದು. ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ ತೊಗೊಳ್ದೇ ಇದ್ರೂ ಒಂದು ಹಾಟ್ ವಾಟರ್ ಅಪ್ಲೈ ಮಾಡಿದಾಗ ಅಥವಾ ಯಾವುದೋ ಒಂದು ಕ್ರೀಮನ್ನು ಅಪ್ಲೈ ಮಾಡಿದಾಗ ಅದು ನಾರ್ಮಲ್ ಆಗುವಂಥದ್ದನ್ನು ನೋಡ್ತೇವೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ಯಾವ ಮೂಮೆಂಟಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಇದ್ದಾಗ ಅಥವಾ ಯಾವ ಥರ ಸಿಚುವೇಶನ್ ಇದ್ದಾಗ ಡಾಕ್ಟರ್ನ ನೆಸೆಸಿಟಿ ಇರುತ್ತೆ, ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಹೌದು, ಯಾಕಂದರೆ ಈಗ ಇನ್ನು ಯಂಗರ್ ಜನ್ರೇಷನ್ ಆ ಥರ ಬಂದಾಗ ಸೊ ನಿಮಗೆ ಕಾರಣಗಳು ಗೊತ್ತಿರುತ್ತೆ. ಸೊ ನಾನು ತುಂಬ ಭಾರ ಎತ್ತಾ ಇದ್ದೀನಿ, ನನಗೆ ಅದರಿಂದ ಪೇಯ್ನ್ ಬರ್ತಾ ಇದ್ದಂತೆ. ಸೊ ಅಟ್ಲೀಸ್ಟ್ ನೀವು ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಲೈಕ್ ನೀವು ಅಂದರೆ ಆ ವೆಯ್ಟ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಬೋದು. ಸೊ ಅದರಿಂದ ಅವ್ರಿಗೆ ಎಷ್ಟು ರಿಲೀಫ್ ಆಗುತ್ತೆ. ಸೊ ಅಟ್ಲೀಸ್ಟ್ ಆ ಮೂಮೆಂಟ್ರಿ ಏನಾದರೂ ಪೇಯ್ನ್ ಕಿಲ್ಲರ್ ಆ ಥರ ತೊಗೊಂಡಾಗ ಸೊ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ದಟ್ ರಿಲ್ಯಾಕ್ಸೇಷನ್ ಅಂತ ಮಾಡಿದಾಗ ಸೊ ಆರಾಮಾಗುತ್ತೆ. ಬಟ್ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ ಈವನ್ ಮಲ್ಕೊಂಡ್ರು ನನಗೆ ನೋವಿರುತ್ತೆ. ಸೊ ಈವನ್ ಸ್ಲೈಟೆಸ್ಟ್ ಮೂಮೆಂಟ್ ಆಫ್ ದೇರ್ ಬಾಡಿ ಅಂತ ಏನು ಹೇಳ್ತೀವಿ ಆ ಥರದ ತುಂಬ ಸಿವಿಯರ್ ಪೇಯ್ನ್ಸ್ ಇರುತ್ತೆ. ಯಾಕಂದ್ರೆ ಪೇಯ್ನ್ ಅಂತ ಬಂದಾಗ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಒಂದು ಸ್ವಲ್ಪ ನಾವು ಏನೋ ಕೆಲಸ ಜಾಸ್ತಿ ಮಾಡಿದ್ರೆ ಸಾಕು ಪೇಯ್ನ್ಗಳು ಬರೋದು ಆ ಥರ ಇರುತ್ತೆ. ಬಟ್ ರೆಸ್ಟ್ ಮಾಡಿದ ತಕ್ಷಣ ಅದನ್ನು ನಾರ್ಮಲೈಸ್ ಆಗಬೇಕು. ಸೊ ನಾನು ಓನ್ಲಿ ಪೇಯ್ನ್ ಕಿಲ್ಲರ್ ತೊಗೊಂಡ್ರೆ ಮಾತ್ರ ಕಡಿಮೆ ಆಗುತ್ತೆ ಆ ಥರ ಅಂದರೆ ಅಲ್ಲ. ಸೊ ಈವನ್ ಸ್ಲೈಟೆಸ್ಟ್ ಓಕೆ ಏನೋ ಸ್ವಲ್ಪ ಕೆಲಸ ಇವತ್ತು ಜಾಸ್ತಿ ಆಯಿತು, ಓಕೆ ಒಂದು 10 ನಿಮಿಷ ರೆಸ್ಟ್ ಮಾಡಿದಾಗ ಮತ್ತೆ ನಾರ್ಮಲ್ ಅನಿಸುತ್ತೆ, ದಟ್ ಬ್ಯಾಕ್ ಸ್ಟ್ರೇನ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಈವನ್ ವಿತ್ ದ ರೆಸ್ಟಿಂಗು ಕಡಿಮೆ ಆಗಲ್ಲ. ನಾನು ಪೇಯ್ನ್ ಕಿಲ್ಲರ್ ಬೇಕೇ ಬೇಕು, ಡೈಲಿ ತೊಗೊಳ್ತೀನಿ ಅಂದರೆ ನೋ. ಯಾಕಂದರೆ ಅದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಅದು ಯಾಕಂದ್ರೆ ಸ್ಪೆಷಲಿ ಲೀವರ್ ಮೇಲೆ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ನೀವು ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳೋದಾಗಲಿ ಅಥವಾ ಈವನ್ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಥವಾ ಎಷ್ಟೋ ಪೇಷಂಟ್ಸ್ಗೆ ಏನಾಗುತ್ತೆ ತಗೊಂಡು ಆ ಟ್ಯಾಬ್ಲೆಟ್ ಮತ್ತೆ ತೊಗೊಂಡು ಅವ್ರಿಗೆ ಎಫೆಕ್ಟ್ ಆಗಲ್ಲ, ಯಾಕಂದರೆ ಒಂಥರ ರೆಸಿಸ್ಟೆನ್ಸ್ ಬಂದಂಗೆ ಆಗುತ್ತೆ. ಸೊ ಅದರಿಂದ ಮತ್ತೆ ಸಿಂಪ್ಟಮ್ಯಾಟಿಕ್ ವೇರಿಯೇಷನ್ಸಲ್ಲಿ ಯಾವಾಗೋ ಒಂದ್ಸಲ ಪೇಯ್ನ್ ಬರೋದು ಹೋಗೋದು ಕಾಮನ್ ಆಗಿರುತ್ತೆ, ಓಕೆ ಫೈನ್. ಬಟ್ ಡೈಲಿ ಬರ್ತಾ ಇದೆ, ಇಂಟೆನ್ಸಿಟಿ ತುಂಬ ಜಾಸ್ತಿ ಆಗ್ತಾ ಇದೆ, ನಾರ್ಮಲ್ ಕೆಲಸಗಳು ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅವ್ರು ಡೈಲಿ ನನ್ನ ಅವ್ರವ್ರ ಕೆಲಸಗಳು ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಅಂದಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಲೈಕ್ ಬೆನ್ನೋವು ಆ ಥರ ಬಂದಾಗ ಓನ್ಲಿ ನಿಮಗೆ ಬೆನ್ನಿನ ಹುರಿಯಲ್ಲಿ ಮಾತ್ರ ಪ್ರಾಬ್ಲಮ್ ಇದ್ದರೆ ಅಂತಲ್ಲ, ಈವನ್ ಡಿಫ್ರೆಂಟ್ ಕಾರಣಗಳಿಂದನೂ ನಿಮಗೆ ಬೆನ್ನೋವು ಬರ್ಬೋದು. ಸೊ ಎಷ್ಟೋ ಕೆಲವೊಂದು ರೇರೆಸ್ಟ್ ಕೇಸಲ್ಲಿ ನೋಡ್ತೀವಿ. ಸೊ ಕೆಲವೊಂದು ಕ್ಯಾನ್ಸರಸ್ ಕಂಡೀಷನ್ಸಲ್ಲಿ ಏನಾಗುತ್ತೆ ಮೆಟಾಸ್ಟಿಸಿಸ್ ಆಗಿ ಆ ಥರ ನಿಮಗೆ ಸ್ಪೈನಲ್ ಕಾರ್ಡ್ ಆ ಥರ ಆದಾಗೂ ನಿಮಗೆ ಬೆನ್ನೋವು ಬರ್ಬೋದು. ಅಥವಾ ನಾರ್ಮಲ್ ಸ್ಪೈನಲ್ TB ಅಂತ ಹೇಳ್ತೀವಿ. ಸೊ ಕೆಲವೊಂದು ರೇರೆಸ್ಟ್ ಕಾಸಸ್ಸು ಇರುತ್ತೆ. ಸೊ ಓನ್ಲಿ ಓಕೆ ಏನೋ ಒಂದು ನಾನು ಕೆಲಸ ಜಾಸ್ತಿ ಮಾಡಿದೆ ಬೆನ್ನೋವು ಬಂತು ಆ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಕಾರಣಗಳು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಂಟೆನ್ಸಿಟಿ ಆಫ್ ಸಿಂಪ್ಟಮ್ಸ್ ಯಾಕೆ ಬರ್ತಾ ಇದೆ ಅದು. ಸೊ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಾಗ ಮಾತ್ರ ಅದೆಲ್ಲ ಕಾಯಿಲೆಗಳು ವಾಸಿ ಆಗ್ತಾ ಹೋಗುತ್ತೆ. ಎಸ್ ಮ್ಯಾಮ್, ಈಗ ನೀವು ಹೇಳ್ತಾ ಇದ್ರಿ ಈಗ ಯಾವ ಮೂಮೆಂಟಲ್ಲಿ ಇವಾಗ ಸುಮಾರು
ಸುಮಾರು ಜನ ನೀವು ಹೇಳಿದಾಗೆ ಏನಾಗುತ್ತೆ ಅಂದರೆ ಇವಾಗ ಪ್ರಾರಂಭದಲ್ಲಿ ಒಂದು ಟ್ಯಾಬ್ಲೆಟನ್ನು ತೊಗೊಳ್ತಾ ಇದ್ದಾರೆ, ಆಮೇಲೆ ಅದು ಹೇಗಾಗುತ್ತೆ ಅಂದರೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಏನು ವರ್ಕ್ ಆಗೋದೇ ಇಲ್ಲ ಅವ್ರಿಗೆ, ಆ ರೀತಿ ಚೇಂಜ್ ಆಗೋಗುತ್ತೆ. ಸೊ ಒಂದು ಟ್ರೀಟ್ಮೆಂಟ್ ಅಂತ ಬಂದಾಗ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಇವಾಗ ಒಂದು ಪೇನ್ ರಿಲೇಟೆಡ್ ಸಮಸ್ಯೆ ಅಂತ ತೊಗೊಂಡ್ರೆ ಒಬ್ಬೊಬ್ಬರಲ್ಲೂ ಒಂದೊಂದು ಕಾರಣ, ಒಂದೊಂದು ರೀತಿಯಾದ ಲಕ್ಷಣಗಳನ್ನು ನೋಡ್ತೇವೆ. ಹಾಗೆ ಎಷ್ಟೋ ಜನರನ್ನ ನಾವು ನೋಡ್ಬೋದು. ಈಗ ಕೆಲವೊಬ್ಬರು ನಮಗೆ ಯಾವುದೋ ಒಂದು ಆಕ್ಸಿಡೆಂಟಿಂದ ನಮಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದೆ, ಸರ್ಜರಿ ಮಾಡಿಸ್ಕೊಂಡ್ವಿ, ಮತ್ತೆ ನಮಗೆ ಪೇನ್ ಸ್ಟಾರ್ಟ್ ಆಗಿದೆ, ಒಂದು 2 ಇಯರ್ಸ್ ಏನು ಗೊತ್ತಾಗಲಿಲ್ಲ, ಇವಾಗ ಮತ್ತೆ ನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಅಥವಾ ಇನ್ನು ಕೆಲವೊಬ್ರು ಎಲ್ಲಿಂದನೋ ಬಿದ್ದು ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಅಥವಾ ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ರೀತಿಯಾದ ಕಾರಣಗಳಿಂದ ಬರೋದ್ರಿಂದ ಒಂದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಡಯಾಗ್ನೋಸ್ ಮಾಡುವಂಥದ್ದು ಅಥವಾ ಕೌನ್ಸಿಲಿಂಗ್ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್ ಅಂದರೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿ. ಹೌದು, ಯಾಕಂದರೆ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಕಾರಣದಿಂದ ಬೆನ್ನೋವು ಬರ್ತಾ ಇದೆ ಅಥವಾ ಈ ಥರ ಈಗ ಒಂದು ಕಾಯಿಲೆಗಳಂತ ಬಂದಾಗ ಯಾವ ಸ್ಟೇಜಲ್ಲಿದೆ. ಯಾಕಂದರೆ ತುಂಬ ಜನಕ್ಕೆ ಯಾವ ಥರ ಹೋಪ್ಸ್ ಇರುತ್ತೆ ಅಂದರೆ, ಓಕೆ ಎಲ್ಲ ಕಡೆ ತೋರಿಸ್ಕೊಂಡು ಬಂದಿರ್ತಾರೆ, ಓಕೆ ನಾನು ಕೇಳಿದ್ದೀನಿ, ಓಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಸೊ ಬಂದ ತಕ್ಷಣ ನನಗೆ ಫುಲ್ ನಾರ್ಮಲ್ ಆಗುತ್ತೆ ಅಂತ ಆ ಥರ ಅಂದ್ಕೊಂಡಿರ್ತೀರ. ಬಟ್ ಇಟ್ ಡಿಪೆಂಡ್ಸ್ ಆನ್ ನೀವು ಯಾವ ಸ್ಟೇಜಲ್ಲಿದ್ದೀರಾ, ಮತ್ತು ನಿಮ್ಮ ಏಜ್ ಇಂಪಾರ್ಟೆಂಟ್, ಮತ್ತು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ. ಸೊ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಅಥವಾ ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅದ್ರ ಮೇಲೆ ಹೋಗುತ್ತೆ. ಸೊ ಯಾವುದೇ ಒಂದು ಕಾಯಿಲೆ ಅಂತ ಬಂದಾಗ ಸೊ ಒಂದು ಫಸ್ಟ್ ಇನ್ವೆಸ್ಟಿಗೇಷನ್ ಅಂತ ಇರುತ್ತೆ. ಸೊ ದಟ್ ಯಾವ ಸ್ಟೇಜಲ್ಲಿದೆ ಅಥವಾ ಬೇರೆ ಏನಾದರೂ ಪಾರ್ಟ್ಸ್ ಎಫೆಕ್ಟ್ ಆಗಿದೆ ಅಂತ ಅದನ್ನು ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ಅದ್ರ ಪ್ರಕಾರ ಸೊ ಕಂಪ್ಲೀಟ್ ಸಿಂಪ್ಟಮ್ ಅನಾಲಿಸಿಸ್ ಮಾಡ್ತೀವಿ. ಸೊ ಆ ಥರ ಮಾಡಿಬಿಟ್ಟು ಮತ್ತು ಮ್ಯಾನೇಜ್ಮೆಂಟ್ ಪಾರ್ಟ್. ಸೊ ಯಾವುದೇ ಒಂದು ಕಾಯಿಲೆಯಿಂದ ಓನ್ಲಿ ಟ್ಯಾಬ್ಲೆಟ್ ಅಂತ ಅಲ್ಲ, ಅದ್ರ ಜೊತೆ ನಿಮ್ಮ ಫಿಸಿಕಲ್ ಎಕ್ಸಸೈಸ್ ಆಗಲಿ ಅಥವಾ ಡಯಟ್ ಪಾರ್ಟ್ ಆಗಲಿ ಅದನ್ನು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಈಗ ಬೆನ್ನೋವು ಅಂತ ಆ ಥರ ಬಂದಾಗ ಸೊ ಎಷ್ಟೋ ಪೇಷಂಟ್ಸ್ ನೋಡ್ತೀವಿ, ಜಸ್ಟ್ 25 ಇಯರ್ಸ್ ಆ ಥರ ಇರ್ತಾರೆ. ಅವ್ರು ಹೇಳ್ತಾರೆ ಕುತ್ಕೊಂಡ್ರೆ ನೋವು, ನಿಂತ್ಕೊಂಡ್ರೆ ನೋವು ಅಂತ ಆ ಥರ. ಸೊ ಅವ್ರದ್ದು ನೀವು ಜಸ್ಟ್ ವಿಟಮಿನ್ D3 ಚೆಕ್ ಮಾರ್ಕ್ಸ್ ನೋಡಿದಾಗ ಸೊ ಬಿಲೋ ಲೈಕ್ ಒಂದು 4-5 ಆ ಥರ ಇರುತ್ತೆ. ಸೊ ನೀವು ಮ್ಯಾಕ್ಸಿಮಮ್ ಬ್ಯಾಂಗ್ಳೂರಿಯನ್ಸಿಗೆ ನೋಡ್ಬೋದು. ಸೊ ಎಷ್ಟು ಕೇಸಲ್ಲಿ ನೋಡಿದ್ರೆ ಎಲ್ಲರದ್ದು ಬಿಲೋ 20ನೇ ಇರುತ್ತೆ. ಸೊ 90% ಕೇಸಸ್, ಯಾಕಂದರೆ ಹೊರಗಡೆ ಬಿಸಿಲಿಗೆ ಎಕ್ಸ್ಪೋಸೇ ಆಗಲ್ಲ. ಸೊ ಎಲ್ಲೋ ಒಂದು ಕಡೆ ಕಂಪ್ನಿಯಲ್ಲಿ ಹೋಗಿ ಕೂತ್ಕೊಂಡ್ರೆ, ಬೆಳಗ್ಗೆ ಹೋಗಿ ಕೂತ್ಕೊಂಡ್ರೆ ಮತ್ತು ನೈಟಲ್ಲೇ ಹೊರಗಡೆ ಬರೋದು. ಸೊ ನ್ಯಾಚುರಲ್ ಸೋರ್ಸ್ ಅಂತ ಏನಿರುತ್ತೆ ವಿಟಮಿನ್ D3 ಅವ್ರದ್ದು ಕಂಪ್ಲೀಟ್ಲಿ ನಿಲ್ಲಿರುತ್ತೆ. ಅದರಿಂದ ಅವ್ರಿಗೆ ಬಾಡಿ ಪೇನ್ಸ್ ತುಂಬಾ ಬರುತ್ತೆ. ಲೈಕ್ ಏನೋ ಒಂದು ತುಂಬ ಭಾರ ಎತ್ತಬೇಕು ಆ ಥರ ಅಂತಲ್ಲ, ಸ್ಲೈಟೆಸ್ಟ್ ಮೂಮೆಂಟ್ ಆಫ್ ದಟ್ ಬಾಡಿ ಮಾಡಿದಾಗೂ ಸಾಕು ಅವ್ರು ಬೆನ್ನೋ ಬರುತ್ತೆ. ಅಥವಾ ಕುತ್ಕೊಂಡ್ರು ಲೈಕ್ ಅವ್ರ ಮೂಮೆಂಟು ಅಲ್ಲ, ಸುಮ್ಮನೆ ಕುತ್ಕೊಂಡ್ರೆ ಸಾಕು ಬೆನ್ನು ಅಂತ ಆ ಥರ ಹೇಳ್ತಾರೆ. ಸೊ ದೋಸ್ ಥಿಂಗ್ಸ್ ಇದ್ದಾಗ ಸೊ ಒಂದು ಕಾಯಿಲೆಯಿಂದಾಗ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಟ್ಯಾಬ್ಲೆಟ್ ಜೊತೆ ಈ ಥರ ಕೆಲವೊಂದು ಸಪ್ಲಿಮೆಂಟ್ರಿ, ಸೊ ಎಲ್ಲದಕ್ಕೂ ಟ್ಯಾಬ್ಲೆಟ್ ಬೇಕು ಅಂತಲ್ಲ, ಅಟ್ಲೀಸ್ಟ್ ಬೆಳಗ್ಗೆ ಒಂದು ಹಾಫ್ ಆನ್ ಅವರ್, ಸೊ ಅರ್ಲಿ ಮಾರ್ನಿಂಗ್ ಈಗ 6:30 to 7:30 ಸೊ ಆ ಇದರಲ್ಲಿ ವಾಕ್ ಮಾಡೋದಾಗಲಿ ಅಥವಾ ಸ್ವಲ್ಪ ಬೆಳಗಿನ ಇದು ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದಾಗ ಅಟ್ಲೀಸ್ಟ್ ಬಾಡಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ವಿಟಮಿನ್ D, ಸ್ಪೆಷಲಿ ಈ ಥರ ಡಿಸ್ಕ್ ಪ್ರಾಬ್ಲಮ್ಸ್ ಇರೋರಿಗೆ ಅಥವಾ ಈ ಥರ ಜಾಯಿಂಟ್ ಪೇನ್ಸ್ ಇರೋರಿಗೆ ಅದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ನೀವು ಆ ಥರ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಅಂತ ಹೇಳ್ತೀವಿ. ಮತ್ತು ಎಸ್ಪೆಷಲಿ ವಿತ್ ಫುಡ್ ಇಂಟೇಕ್ ಅಂತ ಬಂದಾಗ ಕ್ಯಾಲ್ಶಿಯಂ ರಿಲೇಟೆಡ್ ರಿಚ್, ಯಾಕಂದರೆ ಒಂದು 45 ಆ ಥರ ಆದಾಗ ಸ್ಪೆಷಲಿ ಫೀಮೇಲ್ಸಲ್ಲಿ ತುಂಬಾ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಬರುತ್ತೆ. ಸೊ ಬಿಕಾಸ್ ಆಫ್ ಹಾರ್ಮೋನಲ್ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ಸೊ ಕರೆಕ್ಟಾಗಿ ಅಬ್ಸರ್ವ್ ಆಗ್ತಾ ಇರಲ್ಲ. ಸೊ ಅದರಿಂದ ಫುಡ್ ಇಂಟೇಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕ್ಯಾಲ್ಶಿಯಂ ರಿಚ್ ಫುಡ್ ಅಂತ ಬಂದಾಗ ನೀವು ಹಾಲು, ಮೊಸರು, ಮೊಟ್ಟೆ, ಸೊ ಸೊಪ್ಪುಗಳು ಆ ಥರ ತೊಗೊಳ್ಳಿಂದ ಅಟ್ಲೀಸ್ಟ್ ಬಾಡಿಗೆ ಬೇಸಿಕ್ ಏನು ಕ್ಯಾಲ್ಶಿಯಂ ಬೇಕು ಅದು ತೊಗೊಂಡು. ಯಾಕಂದರೆ ಓನ್ಲಿ ಕೆಲವೊಬ್ರು ಓಕೆ ನಾನು ಸಪ್ಲಿಮೆಂಟ್ರಿ ತೊಗೊಳ್ತೀನಿ ಸಾಕು ಅಂತ ಹೇಳೋದ್ರಲ್ಲ. ಯಾಕಂದರೆ ಎಷ್ಟೋ ರಿಸರ್ಚ್ ಪ್ರಕಾರ ಹೇಳ್ತಾರೆ ತುಂಬ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ನಿಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು ಅಂತ. ಸೊ ಓನ್ಲಿ ಫಾರ್ ಮೂಮೆಂಟ್ರಿ ಓಕೆ ನಿಮಗೆ ತುಂಬ ಪೇನ್ಸ್ ಇದ್ದರೆ ಒಂದು 2-3 ಮಂತ್ಸ್ ತೊಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಹಾಗಂತ ಹೇಳಿಬಿಟ್ಟು ಇಯರ್ಸ್ ಟುಗೆದರ್ ತೊಗೊಂಡಾಗ ಅದ್ರ ಕಾಂಪ್ಲಿಕೇಶನ್ಸ್ ಅಥವಾ ಅದು ಸೈಡ್ ಎಫೆಕ್ಟ್ಸ್ ತುಂಬಾ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಿದೆ ನ್ಯಾಚುರಲ್ ಸೋರ್ಸಸ್ನ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಅದ್ರ ಜೊತೆ ಟ್ರೀಟ್ಮೆಂಟ್ ಅಂತ ತೊಗೊಂಡಾಗ ಸೊ ಗ್ರ್ಯಾಜುವಲಿ ಪೇನ್ಸ್ಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ಇಂಪಾರ್ಟೆನ್ಸು ತುಂಬಾ ಸ್ಪೆಷಲಿ ಡಿಸ್ಕ್ ಪ್ರಾಬ್ಲಮ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಸ್ ಮ್ಯಾಮ್, ಇನ್ನು ಒಂದು ಡಿಸ್ಕ್ ಪ್ರಾಬ್ಲಮ್ಗೆ ಅಥವಾ ಡಿಸ್ಕಲ್ಲಿ ಇರುವಂತಹ ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಲಂಬಾ ಸ್ಪಾಂಡಿಲೋಸಿಸ್ ಸಮಸ್ಯೆಗಳಿಗೆ ಒಂದು ಕಾಂಪ್ಲಿಕೇಶನ್ ಮತ್ತು ಮ್ಯಾನೇಜ್ಮೆಂಟ್ ಅಂತ ನೋಡೋದಾದರೆ, ಈಗ ಒಂದು ಸೂಕ್ತವಾದ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳದೇ ಇದ್ದಾಗ ಅಥವಾ ಸಮಸ್ಯೆ ಅನ್ನೋದು ತುಂಬ ವಿಪರೀತವಾಗ್ತಿದೆ ಅನ್ನುವಾಗ ಯಾವ ರೀತಿಯಾದ ತೊಂದರೆಗಳಾಗಬಹುದು. ಜೊತೆಗೆ ಇವಾಗ ಸುಮಾರು ಜನರನ್ನ ನೋಡ್ಬೋದು, ಡಿಸ್ಕ್ ಪ್ರಾಬ್ಲಮ್ ಇರುವಂಥವ್ರು ಈಗ ಎಷ್ಟೋ ಜನ ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂದು ಕುತ್ಕೊಳ್ಳೋದಕ್ಕಾಗ್ತಿರೋದಿಲ್ಲ, ಹೇಳೋದಕ್ಕಾಗ್ತಿರೋದಿಲ್ಲ, ಅವರ ಡೈಲಿ ರೊಟೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ಮುಂಜಾಗ್ರತೆಯಾಗಿ ಒಂದು ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಬೇಕಂದ್ರೆ ಹೇಗೆ? ಹೌದು, ಯಾಕಂದರೆ ಡಿಸ್ಕ್ ಪ್ರಾಬ್ಲಮಿಗೆ ಆ ಥರ ಪೇನ್ಸ್ ಆ ಥರ ಬಂದಾಗ ಸೊ ಫಸ್ಟ್ ನಿಮಗೆ ಏನು ಕಾರಣಗಳಂತ ಗೊತ್ತಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳೋದು. ಸೊ ಈಗ ಒಂದೇ ಪೋಸ್ಚರಲ್ಲಿ ಈಗ ತುಂಬ ಜನ ಹೇಳ್ತಾರೆ ಹಾಗಂತ ಹೇಳಿ ನಾನು ಕೆಲಸ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಒಂದು IT ಪ್ರೊಫೆಷ್ನಲ್ ಆಗಲಿ ನಿಮಗೆ ಆ ಥರ ನಿಮಗೆ ಏನು ಸ್ಪೆಷಲಿ ನೆಕ್ ಪೇನ್ಸ್ ಏನು ಬರೋದು ಕಂಟಿನ್ಯೂಸ್ಲಿ ವರ್ಕಿಂಗ್ ಅವರ್ಸಿಂದ ಅಂತ ಹೇಳೋದು. ಸೊ ಆ ಥರ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ಕೂತ್ಕೊಂಡಾಗ ಒಂದು 5-10 ನಿಮಿಷ ಸ್ವಲ್ಪ ಮೂವ್ಮೆಂಟ್ ಮಾಡಿ ಅಥವಾ ಎದ್ಬಿಟ್ಟು ಚೇಂಜ್ ಆಫ್ ಪೋಸ್ಚರ್ ಅಂತ ಹೇಳೋದು, ಮತ್ತೆ ಬ್ಯಾಕ್ ಟು ನಾರ್ಮಲ್ ವರ್ಕ್. ಆ ಥರ ಸ್ವಲ್ಪ ಸ್ಲೈಟೆಸ್ಟ್ ವೇರಿಯೇಷನ್ಸಿಂದನೇ ನಿಮಗೆ ಎಷ್ಟೋ ಡಿಫರ್ ಆಗ್ತಾ ಹೋಗುತ್ತೆ. ಅದರ್ವೈಸ್ ತುಂಬ ಜನ ಸುಮ್ಮನೆ ಲೈಕ್
ಕಂಟಿನ್ಯೂಸ್ ಆಗಿ ಒಂದು ಸಪೋರ್ಟ್ ತೊಗೊಳ್ಳೋದಾಗಲಿ ಆ ಥರ ಮಾಡೋದ್ರಿಂದ ಅದೊಂಥರ ಹ್ಯಾಬಿಚುವಲ್ ಆಗ್ತಾ ಹೋಗುತ್ತೆ. ಅದರಿಂದ ಮೂಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ಸೊ ಈ ಸ್ಲೈಟೆಸ್ಟ್ ವೇರಿಯೇಷನ್ಸಿಂದ ಏನಾಗುತ್ತೆ, ಫರ್ದರ್ ಕಾಂಪ್ಲಿಕೇಶನ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ನೆಕ್ ಪೇನ್ ಅಂತ ಹೇಳಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಪೇನ್ ಅಂತ ಇರುತ್ತೆ, ಬಟ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಂಗೆ ಕಂಪ್ರೆಷನ್ ಆಗಕ್ಕೆ ಸ್ಟಾರ್ಟ್ ಆದಾಗ ಸ್ಪೆಷಲಿ ಕೈಯಲ್ಲೆಲ್ಲ ತುಂಬ ಜೋಮ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೋ ಪೇಷಂಟ್ಸ್ ನಾರ್ಮಲ್ ಸ್ಪೆಷಲಿ ಫೀಮೇಲ್ಸಲ್ಲಿ ನೋಡ್ತೀವಿ, ಅವ್ರು ಹೇಳ್ತಾರೆ ತರಕಾರಿ ಕಟ್ ಮಾಡೋದು ನಮಗೆ ತುಂಬ ಕಷ್ಟ ಆಗುತ್ತೆ, ಅಥವಾ ಒಂದು ಚಪಾತಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಹಿಟ್ಟೆಲ್ಲ ಮಿಕ್ಸ್ ಮಾಡೋಕ್ಕೂ ನಮಗೆ ಕಷ್ಟ ಆಗುತ್ತೆ, ಯಾಕಂದರೆ ಕೈ ಅಷ್ಟೊಂದು ಜೋಮ್ ಹಿಡಿತಾ ಇರುತ್ತೆ. ಸೊ ಏನೇ ಒಂದು ಕೆಲಸಗಳು ಮಾಡ್ಕೊಳ್ಳೋಕೆ, ಒಂದು ಬಟ್ಟೆ ಒಗೆಯೋದಾಗಲಿ ಅಥವಾ ಒಂದು ನಾರ್ಮಲ್ ಪರ್ಕೆ ಹಿಡಿಯೋದು ಅವ್ರಿಗೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ನರ ಕಂಪ್ರೆಷನ್ ಆಗೋದ್ರಿಂದ ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ. ಅದೇ ನೀವು ಬೆನ್ನಿನ ಲೆವೆಲಲ್ಲಿ ಬಂದಾಗ ಸೊ ಆ ಥರ ಕಂಪ್ರೆಷನ್ ಸ್ಟಾರ್ಟ್ ಆದಾಗ ಅವ್ರು ನಾರ್ಮಲ್ ನಡೆಯೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನಡೆದ್ರೆ ಸಾಕು ಕಾಲೆಲ್ಲ ಜೋಮ್ ಹಿಡಿಯುತ್ತೆ ಆ ಥರ ಅಂತ ಹೇಳ್ತಾರೆ. ಅಥವಾ ಸ್ವಲ್ಪ ಮೂಮೆಂಟ್, ಎಷ್ಟೋ ಜನಕ್ಕೆ ಜಸ್ಟ್ ಆ ಕಂಪ್ರೆಷನಿಂದ ಏನಾಗುತ್ತೆ, ಅಥವಾ ಈ ಥರ ಪ್ರೊಲ್ಯಾಪ್ಸ್ ಏನಾದರೂ ಇದ್ದಾಗ ಸೊ ಈವನ್ ಬ್ಯಾಕ್ ಪೇನ್ ಜೊತೆ ಏನಾಗುತ್ತೆ ಯೂರಿನರಿ ಕಂಟ್ರೋಲ್ ಕಡಿಮೆ ಆಗೋದು, ಯಾಕಂದರೆ ನರ ಕಂಪ್ರೆಷನ್ಸ್ ಆ ಥರ ಇರೋದ್ರಿಂದ ದಟ್ ಇನ್ಕಂಟಿನೆನ್ಸ್ ಆಫ್ ಯೂರಿನ್ ಅಂತ ಹೇಳ್ತೀವಿ. ಸೊ ಕಂಟ್ರೋಲ್ ಹೋಗ್ತಾ ಹೋಗುತ್ತೆ, ಮೋಷನ್ ಮಾಡೋಕ್ಕೆ ಅವ್ರಿಗೆ ಇಂಡಿಯನ್ ಟಾಯ್ಲೆಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಕೆಳಗಡೆ ಅವ್ರಿಗೆ ಕುತ್ಕೊಳ್ಳೋಕ್ಕೆ ಆಗಲ್ಲ. ಸೊ ಯಾವಾಗೂ ವೆಸ್ಟರ್ನ್ ಟಾಯ್ಲೆಟೇ ಯೂಸ್ ಮಾಡಬೇಕು ಆ ಥರ ಆಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಲೆವೆಲ್ ಅಂತ ಬಂದಾಗ ಸೊ ಒಂದ್ಸಲ ನರ್ವ್ ಕಂಪ್ರೆಷನ್ಸ್ ಅಂತ ಆದಾಗ ಗ್ರ್ಯಾಜುವಲಿ ದಟ್ ಸೆನ್ಸೇಷನ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಏನಿದೆ ಅರ್ಲಿ ಸ್ಟೇಜಲ್ಲಿ, ಸೊ ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಮತ್ತೆ ಪೇನ್ ಬರ್ತಾ ಇದೆ, ತುಂಬ ಹೈ ಇಂಟೆನ್ಸಿಟಿಯಲ್ಲಿ ಬರ್ತಾ ಇದೆ, ಸೊ ನನ್ನ ಪೇನ್ ಕಿಲ್ಲರೇ ಬೇಕು ಆ ಥರ ಅಂದಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ಅಂತ ತೊಗೊಂಡಾಗ ಈ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು. ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ನಮಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸುಮಾರು ಜನರಲ್ಲಿ ನಾನಾ ಕಾರಣಗಳಿಗೆ ನಾನಾ ರೀತಿಯಲ್ಲಿ ಒಂದು ಪೇನ್ ರಿಲೇಟೆಡ್ ಸಮಸ್ಯೆಗಳು, ಈಗ ಯಾವುದೋ ಒಂದು ವೆಯ್ಟ್ ಲಿಫ್ಟ್ ಮಾಡಿದಾಗ ಆಗಿರ್ಬೋದು, ಅಥವಾ ಲಾಂಗ್ ಟ್ರಾವೆಲ್ ಮಾಡಿದಾಗ, ಅಥವಾ ಡ್ರೈವಿಂಗ್ ಫೀಲ್ಡಲ್ಲಿರುವಂಥವ್ರಿಗೆ ಕೆಲವೊಮ್ಮೆ ಒಂದು ಬೆನ್ನಿನ ನೋವು ಅಥವಾ ಒಂದು ಸೊಂಟದ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದನ್ನು ನೋಡ್ತೇವೆ. ಆದರೆ ಕೆಲವೊಬ್ಬರಲ್ಲಿ ದೀರ್ಘವಾಗಿ ಪ್ರತಿದಿನವೂ ಕೂಡ ಟ್ಯಾಬ್ಲೆಟನ್ನು ತಗೊಳ್ಳದೇ ಇದ್ರೂ ಕೂಡ ಇಂತಹ ಒಂದು ಸಮಸ್ಯೆಗಳು ಕಂಡು ಬಂದಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಈಗಷ್ಟೇ ಡಾಕ್ಟರ್ ಹೇಳ್ತಾ ಇದ್ರು, ಸಾಕಷ್ಟು ಜನ ಸೆಲ್ಫ್ ಮೆಡಿಕೇಷನ್ಗಳನ್ನ ಮಾಡ್ಕೊಳ್ತೀರಾ. ಅಂದರೆ ಪೇಯ್ನ್ ಏನಾದರೂ ಕಂಡು ಬಂದಾಗ ನೀವೇ ಯಾವುದೋ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟನ್ನು ತೊಗೊಳ್ಳುವಂಥದ್ದು, ಅಥವಾ ಹಾಸ್ಪಿಟಲ್ಗೆ ಭೇಟಿ ನೀಡದೇ ಇದ್ದಾಗ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಅದರಿಂದ ಕಿಡ್ನಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದ ಆರ್ಗನ್ಗಳಿಗೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ರು. ಬಿಕಾಸ್ ಸಾಕಷ್ಟು ಜನ ಕೆಲವೊಂದು ವರ್ಕಿಂಗ್ ಫೀಲ್ಡಲ್ಲಿ ಅವರ ಒಂದು ವೃತ್ತಿನೇ ಆಗಿರುತ್ತೆ. ಈಗ ನಿಂತು ಕೆಲಸ ಮಾಡಬೇಕಾಗುತ್ತೆ, ಅಥವಾ ಸಿಸ್ಟಮಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಕೆಲಸ ಮಾಡಬೇಕಾಗುತ್ತೆ. ಈಗ ಡ್ರೈವಿಂಗ್ ಫೀಲ್ಡಲ್ಲಿರುವಂಥವ್ರು ಈಗ ಡ್ರೈವರ್ಸ್ಗಳಾಗಿರ್ಬೋದು, ಬಸ್ಗಳಲ್ಲಿ ಅಥವಾ ಕಾರ್ ಡ್ರೈವರ್ಗಳು, ಅವ್ರಿಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಆಟೋ ಓಡಿಸೋಂಥವ್ರು, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಅವರ ಕೆಲಸನೇ ಅದಾಗಿರುವಾಗ ಅವರಲ್ಲಿ ಸಾಮಾನ್ಯವಾಗಿ ಪೇನ್ ರಿಲೇಟೆಡ್ ಸಮಸ್ಯೆಗಳನ್ನು ನೋಡ್ತೇವೆ. ಸೊ ಹಾಗಾಗಿ ನೀವೇನಾದರೂ ಈಗ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಗೆ ಭೇಟಿ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಇದೆ, ನೀವು ಕಂಟಿನ್ಯೂ ಟ್ರೀಟ್ಮೆಂಟನ್ನು ತೊಗೊಳ್ಬೇಕು ಅನ್ನುವಂಥದ್ದಲ್ಲ. ಟ್ರೀಟ್ಮೆಂಟ್ನ ಜೊತೆಗೆ ಈಗ ನಿಮಗೆ ಯಾವ ಕಾರಣಕ್ಕೆ ಇಂತಹ ಒಂದು ಸಮಸ್ಯೆ ಬಂದಿದೆ, ಎಷ್ಟು ದಿನಗಳಿಂದ ಬಂದಿದೆ, ನಿಮ್ಮ ಕಂಪ್ಲೀಟ್ ಕೇಸ್ ಹಿಸ್ಟ್ರಿಯನ್ನು ತಗೊಳ್ತಾರೆ. ನೆಕ್ಸ್ಟ್ ನಿಮಗೆ ಯಾವ ರೀತಿಯಾದ ಒಂದು ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಟ್ರೀಟ್ಮೆಂಟ್ನ ಜೊತೆಗೆ ಮುಖ್ಯವಾಗಿ ಡಿಸ್ಕಲ್ಲಿ ಕಂಡು ಬರುವಂತಹ ಸಮಸ್ಯೆಗಳಿಗೆ ಪರ್ಟಿಕ್ಯುಲರ್ ಎಕ್ಸಸೈಸ್ ಅಂತ ಇರುತ್ತೆ. ಸೊ ಆ ಎಕ್ಸಸೈಸನ್ನು ನೀವು ಯಾವ ರೀತಿ ಮಾಡಬೇಕಾಗುತ್ತೆ, ಅಥವಾ ನಿಮ್ಮ ಒಂದು ದಿನಚರಿಯಲ್ಲಿ ಕೆಲವೊಂದು ಬದಲಾವಣೆಗಳು ಅಂತ ಹೇಳೋದಾದರೆ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ, ನಿಮ್ಮ ಫುಡ್ ಸ್ಟೈಲ್ ಹೇಗಿರಬೇಕಾಗುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಬಹುದು. ಎಸ್ ಮ್ಯಾಮ್, ಈಗ ನೀವು ಹೇಳ್ತಾ ಇದ್ರಿ ಈಗ ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ಮು ಅಂದರೆ ಒಂದು ಮೂಳೆ ಸವೆತದಿಂದ ಅಥವಾ ಇಮ್ಯೂನ್ ಪವರ್ ಕಡಿಮೆ ಆದಾಗ ನೋಡ್ತೇವೆ. ಈಗ ಎಂಗೇಜ್ ಇರೋರಲ್ಲಿ ನೀವು ಸ್ಕೂಲ್ ಮಕ್ಕಳಲ್ಲೂ ಕೂಡ ಒಂದು ಬ್ಯಾಗನ್ನು ವೆಯ್ಟ್ ಇರುತ್ತೆ, ಅಥವಾ ಈ ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡೋರು 10 ವರ್ಷ 15 ವರ್ಷದಲ್ಲೂ ಕೂಡ ಈ ಚಿಕ್ಕ ವಯಸ್ಸಲ್ಲೇ ಬ್ಯಾಕ್ ಪೇನ್ ನೋಡೋದ್ರಿಂದ ಅವ್ರಿಗೆ ಫರ್ದರ್ ಫ್ಯೂಚರಲ್ಲಿ ಏನಾದರೂ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತಾ? ಹೌದು, ಯಾಕಂದರೆ ಒಂದು 40-50 ವರ್ಷಕ್ಕಾಗೋ ವೇರಿಯೇಷನ್ಸು ನೀವು 20-30 ಇಯರ್ಸ್ಗೆ ಬರ್ತಾ ಇದೆ ಅಂತ ಹೇಳಿದಾಗ ದ ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅಂದರೆ ಈಗ ಒಂದು 30 ಇಯರ್ಸ್ ನಾರ್ಮಲ್ ಪರ್ಸನ್ಸ್ ಏನು ಕೆಲಸ ಮಾಡ್ಬೋದು ಆ ಕೆಲಸ ಅವ್ರಿಗೆ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ವೆದರ್ ಇಟ್ ಇಸ್ ಅ ಫಿಸಿಕಲ್ ಮೂಮೆಂಟ್ಸ್ ಆಗಲಿ ಆ ಥರ, ಅಥವಾ ತುಂಬ ಜನಕ್ಕೆ ಒಂದು 5-6 ಕಿಲೋಮೀಟರ್ಸ್ ವಾಕ್ ಹೋಗೋಕ್ಕೂ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ದಟ್ ಪೇನ್ ತುಂಬಾ ಬರ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದ ಕ್ವಾಲಿಟಿ ಆಫ್ ಲೈಫ್ ಆಗಲಿ, ಸೊ ಒಂದ್ಸಲ ಅದು ಕಡಿಮೆ ಆಗ್ತಾ ಇದ್ದಾಗೆ ಸೊ ಏನೇ ಒಂದು ಕೆಲಸ ಮಾಡಲಿ, ಸೊ ಅದರಲ್ಲೂ ಡೆಫಿನೆಟ್ಲಿ ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ, ಸೊ ಫಿಸಿಕಲ್ ಅಥವಾ ಫಿಸಿಕಲ್ ಸ್ಟ್ರೆಂತ್ ಇಂಪಾರ್ಟೆಂಟ್ ಇರೋದು, ಅದೇನಾಗುತ್ತೆ ಗ್ರ್ಯಾಜುವಲಿ ಈವನ್ ವರ್ಕ್ ಕ್ವಾಲಿಟಿನೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದ ಜಸ್ಟ್ ಓನ್ಲಿ ಒನ್ ಪಾಯಿಂಟ್ ಆಫ್ ವ್ಯೂ ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನನಗೆ ಎಟ್ ಪ್ರೆಸೆಂಟ್ ನೋವಿದೆ, ಸೊ ಪೇನ್ ಕಿಲ್ಲರ್ ತೊಗೊಂಡ್ರೆ ಕಡಿಮೆ ಆಗಬೇಕು ಆ ಥರ ಅಲ್ಲ. ಸೊ ಕಂಪ್ಲೀಟಾಗಿ ನಾರ್ಮಲ್ ಆಗಬೇಕು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಅಥವಾ ಲೈಫ್ ಕ್ವಾಲಿಟಿ ಚೆನ್ನಾಗಾಗಬೇಕು ಅಂದಾಗ ಸೊ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಜೊತೆ ನಾರ್ಮಲ್ ಲೈಫ್ ಸ್ಟೈಲ್ ವೇರಿಯೇಷನ್ಸ್ ಇದ್ದಾಗ ಮಾತ್ರ ಅದು ನಾರ್ಮಲ್ ಆಗ್ತಾ ಹೋಗುತ್ತೆ.
ಎಸ್ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಕಂಪ್ಲೀಟ್ ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ಸುಮಾರು ಜನ ಸ್ಕೂಲ್ ಮಕ್ಕಳಿಂದ ಹಿಡಿದು ಅಪ್ ಟು ವಯಸ್ಸಾಗಿರೋವರೆಗೂ ನಾವು ಈ ಒಂದು ಪ್ರಾಬ್ಲಮ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಯಾವ ರೀತಿಯಾದ ಟ್ರೀಟ್ಮೆಂಟ್ ಇರುತ್ತೆ, ಯಾವ ಮೂಮೆಂಟಲ್ಲಿ ಟ್ರೀಟ್ಮೆಂಟ್ನ ನೆಸೆಸಿಟಿ ಇರುತ್ತೆ, ನೆಗ್ಲೆಕ್ಟ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ನೀವು ಕೂಡ ಇವತ್ತೇನೊಂದು ಕಾನ್ಸೆಪ್ಟನ್ನ ತೊಗೊಂಡಿದ್ವಿ, ಡಿಸ್ಕ್ ಪ್ರಾಬ್ಲಮ್ ಅನ್ನುವಂಥದ್ದು. ಇದು ಒಂದೇ ಅಲ್ಲ, ಬೇರೆ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು ಕೂಡ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಶಾಖೆ ಬ್ಯಾಂಗ್ಳೂರಲ್ಲಿ ಜಯನಗರ್, ಮಲ್ಲೇಶ್ವರಂ, ಇಂದಿರಾನಗರ್ ಹಾಗೆ HSR ಲೇಔಟ್ನಲ್ಲಿದೆ. ಇನ್ ಕೇಸ್ ನೀವೇನಾದರೂ ಬ್ಯಾಂಗ್ಳೂರು ಬಿಟ್ಟು ಹೊರಗಡೆ ಇದ್ರೂ ಕೂಡ ಆಲ್ ಓವರ್ ಕರ್ನಾಟಕ, ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ತುಮಕೂರು ಹೀಗೆ ಆಲ್ ಓವರ್ ಕರ್ನಾಟಕದ ನಾನಾ ಭಾಗದಲ್ಲಿ ಒಂದು ಶಾಖೆ ಇರೋದ್ರಿಂದ ನಿಮಗೆ ನಿಯರೆಸ್ಟ್ ಆದ ಕಡೆ ಟ್ರೀಟ್ಮೆಂಟನ್ನು ತಗೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. 10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟಿಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್.